ಬೊಳ್ಳಿ ಮೂವೀಸ್ ಮತ್ತು ಅವಿಕಾ ಪ್ರೊಡಕ್ಷನ್ ಅಡಿಯಲ್ಲಿ ಅರ್ಜುನ್ ಕಾಪಿಕಾಡ್ ನಿರ್ದೇಶನದಲ್ಲಿ ತಯಾರಾದ ಬಹುನಿರೀಕ್ಷಿತ ಅಭದ್ರ ತುಳು ಸಿನಿಮಾ ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಅದ್ದೂರಿಯಾಗಿ ಬಿಡುಗಡೆಗೊಂಡಿತ್ತು. ಬಹುನಿರೀಕ್ಷಿತ ತುಳು ಮೂವಿ ಅಭದ್ರ ಕರಾವಳಿಯಾದ್ಯಂತ ತೆರೆ ಕಂಡಿತ್ತು. ಬೊಳ್ಳಿ ಮೂವೀಸ್ ಮತ್ತು ಅವಿಕಾ ಪ್ರೊಡಕ್ಷನ್ ಅಡಿಯಲ್ಲಿ ಅರ್ಜುನ್ ಕಾಪಿಕಾಡ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ ಸಿನಿ ಪ್ರೇಕ್ಷಕರ ಮನಗೆದ್ದಿತ್ತು. ಚಿತ್ರ ನಿರ್ಮಾಪಕ ನಿಖಿಲ್ ಕೀರ್ತಿ ಸಾಲ್ಯನ್ ಹಾಗೂ ಸಹ ನಿರ್ಮಾಪಕರಾದ ವಿರಾಜ್ ಅತ್ತಾವರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜ ಅವರು, ತುಳು ರಂಗಭೂಮಿ ಇಂದು ಬಹಳಷ್ಟು ಬೆಳೆದಿದೆ. ರಂಗಭೂಮಿಯ ಕಲಾವಿದರು ಅಭಿನಯಿಸುವ ತುಳು ಚಿತ್ರಗಳು ಇಂದು ಹಿಟ್ ಮೇಲೆ ಹಿಟ್ ಆಗ್ತಿವೆ. ತುಳು ಸಿನಿಮಾಗಳ ಪರ್ವಕಾಲ ಇದಾಗಿದ್ದು ಪ್ರತಿಯೊಬ್ಬರು ಚಿತ್ರ ನೋಡಿ ಬೆಂಬಲವನ್ನ ನೀಡುತ್ತಿರುವುದು ಖುಷಿಯ ವಿಚಾರ. ಅಭದ್ರ ಸಿನಿಮಾ ತುಳುನಾಡು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಯಶಸ್ಸು ಕಾಣಲಿ. ಎಲ್ಲರೂ ಸಿನಿಮಾ ನೋಡಿ ಇಡೀ ಚಿತ್ರತಂಡವನ್ನ ಪ್ರೋತ್ಸಾಹಿಸಬೇಕು ಎಂದು ಹೇಳಿದ್ರು. ಭಾರತ ದೇಶದಲ್ಲಿ ರಂಗಭೂಮಿ ಕೊಡೋಕಿನ ಅಭಿಮಾನಿಗಳು ఒక నటనకు నమ్మకలేదు. ತುಳು ರಂಗಭೂಮಿ ಭಾರಿ ನಿಂತುಬಹುದು. ಬಹುಶಃ ಕನ್ನಡದ ಜಾಸ್ತಿ ತುಳು ಪಿಕ್ಚರ್ ಅಲ್ಪರ ಸಂಗೀತ ఒక ಐದು ಸಂದೇಶ ನಿಜವಾದ ನಮ್ಮ ಮಾತರೆಟ್ಲ ಒಂದು ಅನುಕರಣೀಯವಾಗಿದ್ದಿಲ್ಲ. ತುಳು ಮಾತರೆಟ್ಲ ಒತ್ತಾಯದ ಒಂದು ಸ್ವಾಗತ ಹೇಗೆ ತುಳು ಮೂವಿ ಏತುಂಬಲ್ಲ ಆ ದೇಗಲಿಗೆ ಜ್ಞಾನವೃದ್ಧಿ ಕುಟುಂಬಕ್ಕ ಇನಿ ತುಳು ರಂಗಭೂಮಿ ಕರ್ನಾಟಕ ರಾಜ್ಯದ ಈ ಬಲ್ಲಪಟ್ಟು ಕನ್ನಡ ಅನೇಕ ತುಳುತ ಕಲಾವಿದರು ಪ್ರಯತ್ನ ಮಾಡಿದೆ. ಅಕಲ ಪ್ರಯತ್ನದ ಫಲವಾದ ಇನಿ ತುಳು ರಂಗಭೂಮಿ ಯಾನ್ ಆಕ್ಟ್ ಮಾಡ್ಕೋ ಬಡ್ಕೊಂಡು ಆಕ್ಟರ್ಸ್ ತಗೊಳ್ಳಿ ಎದುರು ಬರೋದಿಲ್ಲ ಮಾತ್ರ ತಂದೆ ತೂಪುನ ಜನಕ್ಕಲ್ಲ ಲೈನ್ ಕಟ್ಟಿ ನೀನು ಯಾನೆ ಇಡೀ ಸಿಟಿ ತಿರ್ಗನಾಗ ಹೋಗ್ತದಲ್ಲ ಅವತಾರ ಬಡ್ಕುನ ಚಿತ್ರಕಥೆ, ಸಂಭಾಷಣೆ, ಗೀತರಚನೆ ಮತ್ತು ಸಾಹಿತ್ಯವನ್ನ ಬರೆದಿರುವ ನಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಅಭದ್ರ ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿದ್ದೇವೆ. ಇಂದಿನವರೆಗೆ ನಾವು ಮಾತನಾಡಿದ್ದೇವೆ. ಇನ್ನು ಮುಂದೆ ತುಳುವರಿಗೆ ನೀಡಿರುವ ನಮ್ಮ ಸಿನಿಮಾ ಮಾತನಾಡಬೇಕು. ಮೊದಲ ಶೋವನ್ನ ದೇವರ ಸ್ವರೂಪವಾದ ಮಕ್ಕಳಿಗೆ ತೋರಿಸಿದ್ದೇವೆ. ಅವರ ಖುಷಿಯಲ್ಲಿ ಪಾಲು ಪಡೆದಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದರು. 2.5 ಗಂಟೆದ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಕೊರಡೊಂದು ಪ್ಲ್ಯಾನ್ ಮಾಡ್ದ. ಆ ಪ್ಲ್ಯಾನ್ ಪ್ರಕಾರ ಸಿನಿಮಾ ಮಾಡ್ದ. ಕಲಾವಿದರೆಲ್ಲ ಮನಮಲ್ಲ ಕಲಾವಿದರು ಅಕ್ಕಲ್ನ ಕೆಲಸವನ್ನು ಭಾರಿ ಕ್ಲೀನ್ ಆದ ಮಾಡಿದೆ. ಪ್ರತಿಯೊಬ್ಬರಿಲ್ಲ ಪಕ್ಕ ಟ್ವಿಸ್ಟ್ ಉಂಟು. ಸಿನಿಮಾಡು ಮಸ್ತ್ ಟ್ವಿಸ್ಟ್ ಉಂಟು. 15 ಮಿನಿಟ್ಸ್ಗೆ ಒಂದು ಟ್ವಿಸ್ಟ್ ಉಂಟು. ಅವು ಅವಂದೇ ಹೋಗ್ಲು ಅಂಚೆ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ದ. ಅಂಚೆ ಅದು ಭಾರಿ ಖುಷಿ ಹಿಡಿತ ಬರೋದು. ಮಲ್ಟಿಪರ್ಪಸ್ ಮೂವಿ ಇಂದು ಮಾತೆಲ್ಲ ತೋಪಿನಂಚಿನ ಮೂವಿ, ಫ್ಯಾಮಿಲಿ ತೋಪಿನಂಚಿನ ಮೂವಿ ಪ್ಲಸ್ ಭಾರಿ ಶೋಕದ ಒಂದು ಪದ್ಯ ಉಂಟು. ಬಾವು ಸೂಪರ್ ಹಿಟ್ ಅದನ್ನು ಬಿನ್ನೇರು ಬೈದಿನ ಗೌಜಿ ಪಕ್ಕ ಕಾಮಿಡಿ ಅನ್ನು ಅಲ್ಟಿಮೇಟ್ ಆಗಿದೆ. ಈ ಸಂದರ್ಭದಲ್ಲಿ ನಟ ನಿರ್ದೇಶಕ ವಿಜಯ್ ಕುಮಾರ್ ಕೊಡ್ಯಾಲ್ಪೈಲ್ ಅವರು ಮಾತನಾಡಿ, ಅರ್ಜುನ್ ಕಾಪಿಕಾಡ್ ದೇವದಾಸ್ ಕಾಪಿಕಾಡ್ ಗರಡಿಯಲ್ಲಿ ಪಳಗಿದವರು. ಸಿನಿಮಾ ರಂಗದ ಬಗ್ಗೆ ಅವರಿಗೆ ಅನುಭವ ಇದೆ. ಸಿನಿಮಾ ಯಶಸ್ವಿಯಾಗಲಿ ಎಂದು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಚಿತ್ರ ನಿರ್ದೇಶಕ ಹಾಗೂ ನಟ ಪ್ರಕಾಶ್ ಪಾಂಡೇಶ್ವರ್ ಅವರು ಮಾತನಾಡಿ, ಸಿನಿಮಾದಲ್ಲಿ ಮನೋರಂಜನೆ ಇದೆ. ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗುವ ರೀತಿಯಲ್ಲಿ ಮೂಡಿಬಂದಿದೆ. ಸಿನಿಮಾ ಶತದಿನೋತ್ಸವ ಆಚರಿಸಲಿ ಎಂದರು. ಮುಂದಿನ ಚಿತ್ರವನ್ನು ಅನಂತ ಮಾಸ್ಟರ್ ಸೆಪರೇಟ್
ವೇದಿಕೆಯಲ್ಲಿ ನಟರಾದ ಅರವಿಂದ್ ಪೋಳಾರ್, ಬೋಚರಾಜ್ ವಾಮಂಚೂರು, ಲಕ್ಷ್ಮೀಶ್ ಭಂಡಾರಿ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಕಿರಣ್ ಕೋಡಿಕಲ್, ಕಿಶೋರ್ ಕೊಟ್ಟಾರಿ, ರಾಕೇಶ್, ಸಾಯಿ ಕೃಷ್ಣ, ಅರ್ಧನ್ ರಾಜ್, ಪ್ರಮೋದ್ ಬಳ್ಳಾಲ್ಪಾಗ್, ಸುರೇಶ್ ಚಂದ್ರ ಶೆಟ್ಟಿ, ಶೇಖರ್ ಶೆಟ್ಟಿ, ಅನಿಲ್ ಸಾಲ್ಯಾನ್, ನಿಖಿಲ್ ಸಾಲ್ಯಾನ್, ವಿರಾಜ್ ಅತ್ತಾವರ, ಆನಂದ್ ಬಂಗೇರಾ, ದಿನೇಶ್ ಶೆಟ್ಟಿ, ರಾಜೇಶ್ ಶೆಟ್ಟಿ, ಸುರೇಂದ್ರ ಬಂಗೇರಾ, ರಕ್ಷಿತ್ ಕೊಟ್ಟಾರಿ, ಗಿರೀಶ್ ಎಂ ಶೆಟ್ಟಿ ಕಟೀಲು, ಪ್ರಕಾಶ್ ಶೆಟ್ಟಿ ಧರ್ಮನಗರ, ಮೋಹನ್ ಕೊಪ್ಪಳ, ಜಗನ್ನಾಥ್ ಶೆಟ್ಟಿ ಭಾಳ, ನಟ ಅರ್ಜುನ್ ಕಾಪಿಕಾಡ್, ಶರ್ಮಿಳಾ ಡಿ ಕಾಪಿಕಾಡ್, ಗಾನಾ ಭಟ್, ಅನೂಪ್ ಸಾಗರ್, ಸಂದೀಪ್ ಶೆಟ್ಟಿ ಉಪಸ್ಥಿತರಿದ್ದರು. ಅಬದ್ಧರ ಸಿನಿಮಾ ಮಂಗಳೂರಿನಲ್ಲಿ ರೂಪವಾಣಿ, ಭರತ್ ಮತ್, ಸಿನಿಪೊಲೀಸ್, ಪಿವಿಆರ್, ಮೂಡುಬಿದಿರೆಯಲ್ಲಿ ಅಮರಶ್ರೀ, ಬೆಳ್ತಂಗಡಿಯಲ್ಲಿ ಭಾರತ್, ಸುರತ್ಕಲ್ನಲ್ಲಿ ನಟರಾಜ್, ಸಿನಿ ಗ್ಯಾಲಕ್ಸಿ, ಉಡುಪಿಯಲ್ಲಿ ಕಲ್ಪನಾ, ಮಣಿಪಾಲದಲ್ಲಿ ಭಾರತ್ ಸಿನಿಮಾಸ್, ಐನಾಕ್ಸ್, ಕಾರ್ಕಳದಲ್ಲಿ ರಾಧಿಕಾ, ಪ್ಲಾನೆಟ್, ಪುತ್ತೂರಿನಲ್ಲಿ ಅರುಣಾ, ಸುಳ್ಯದಲ್ಲಿ ಸಂತೋಷ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಂಡಿದೆ. ಒಟ್ಟು 15 ಚಿತ್ರಮಂದಿರಗಳಲ್ಲಿ ಸಿನಿಮಾ ಏಕಕಾಲಕ್ಕೆ ತೆರೆ ಕಂಡಿದೆ. ಅಬತ್ತರ ಹಾಸ್ಯ ಸಿನಿಮಾದ ಕಥೆಯನ್ನ ಡಾ ದೇವದಾಸ್ ಕಾಪಿಕಾಡ್ ರಚಿಸಿ ಅಭಿನಯಿಸಿ ತುಳುನಾಡ ಆಕ್ಷನ್ ಕಿಂಗ್ ಅರ್ಜುನ್ ಕಾಪಿಕಾಡ್ ಅಭಿನಯದ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ. ತಾರಾಂಗಣದಲ್ಲಿ ನವೀನ್ ಡಿ ಪಡೇಲ್, ಅರವಿಂದ್ ಪೋಳಾರ್, ಬೋಚರಾಜ್ ವಾಮಂಚೂರು, ಸಾಯಿ ಕೃಷ್ಣ, ಶನಿಲ್ ಗುರು, ಚೇತನ್ ರೈಮಾಣಿ, ಲಕ್ಷ್ಮೀಶ್, ಸುನಿಲ್ ಚಿತ್ರಾಪುರ ಮತ್ತು ನಾಯಕ ನಟಿಯಾಗಿ ಗಾನಾ ಭಟ್, ಕ್ರಿಸ್ಟಿನಾ ನಟಿಸಿದ್ದಾರೆ. ಛಾಯಾಗ್ರಾಹಕರಾಗಿ ವಿಷ್ಣು ಪ್ರಸಾದ್, ಜೇಕೋಬ್, ಕಾರ್ಯಕಾರಿ ನಿರ್ಮಾಪಕರಾಗಿ ಸಂದೀಪ್ ಶೆಟ್ಟಿ ಕೆಲಸವನ್ನ ಮಾಡಿದ್ದಾರೆ. ನಿಖಿಲ್ ಕೀರ್ತಿ ಸಾಲ್ಯಾ ನಿರ್ಮಾಪಕರಾಗಿದ್ದು, ವಿರಾಜ್ ಅತ್ತಾವರ ಸಹ ನಿರ್ಮಾಪಕರಾಗಿದ್ದಾರೆ. ನಿನ್ನ ಮುಟ್ಟುದು ಸುತ್ತು ಬಂದಾಗ ಈ ಮೆತ್ತನೆತ್ತ ಪೊಣ್ಣನ ಡ್ರೆಸ್ ತಮ್ಮ ಏನನಿ ಇದು ಆದ ತುಯ್ಯರೆ ನೈಸ್ ಸುಲ್ಲೆತ ಅವ ಮಾತಾ ಬಿಡ್ಲಿ ಯಾನ್ ನಾಡೊಂದು ಪುನಃ ಕುಲಿತೆ ಓಲ್ತಿಕ್ವೀರ್ ನಿಖಿಲ್ ಅವತಾರೆ ಯಾವ ನನ್ನ ಎಂಕಲ್ ಅವತಾರೆ ಎಂಕಲ್ ತೋಚ್ಬಾ ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.